ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಿತ ವಿಚಾರಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗೆಯೇ ಇವತ್ತು ಹರ್ನಿಯಾ ಎಂಬ ವಿಷಯದ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜನರಲ್ ಸರ್ಜರಿ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆದಂತಹ ಡಾಕ್ಟರ್ ಪ್ರಜ್ವಲ್ ಚಂದ್ರಶೇಖರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗೋದನ್ನ ಕಾಣ್ಬೋದು. ಸೊ ಏನಿದು ಹರ್ನಿಯಾ ಅನ್ನುವಂಥದ್ದು? ಮೊದಲನೇದಾಗಿ ಈ ಹರ್ನಿಯಾ ಅಂತ ಹೇಳುವಂಥದ್ದು ಒಂದು ಸಾಧಾರಣವಾಗಿ ನಾವು ನೋಡುವಂಥ ಒಂದು ಇದು ಸಾಧಾರಣವಾಗಿ ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಓಕೆ. ಇದು ಹರ್ನಿಯಾ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಮೇಲೆ ಮಾಂಸಖಂಡಗಳಿರ್ತವೆ. ಈ ಮಾಂಸಖಂಡಗಳಲ್ಲಿ ಏನಾದ್ರು ದುರ್ಬಲಗೊಂಡಾಗ ಹೊಟ್ಟೆ ಒಳಗೆ ಇರುವಂಥ ಅಂಗಾಂಗಗಳು ಅಂದರೆ ಸಣ್ಣ ಕರಳು, ದೊಡ್ಡ ಕರಳು, ಇದು ಈ ದುರ್ಬಲತೆಗೊಂಡಿರುವಂಥ ಮಾಂಸಖಂಡಗಳಿಂದ ತೂರ್ಕೊಂಡು ಹೊರಗಡೆ ಬರ್ತದೆ. ಇದನ್ನು ನಾವು ಹರ್ನಿಯಾ ಅಂತ ಕರಿತೇವೆ. ಹಾಗೂ ಹರ್ನಿಯಾ ನಮ್ಮ ಹೊಟ್ಟೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕಾಣ್ಕೊಳ್ತದೆ. ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಆದ ಹೆಸರುಗಳು ಇದೆ. ಹಾಗಾದ್ರೆ ಬೇರೆ ಬೇರೆ ಹೆಸರು ಏನು ಅನ್ನುವಂಥದ್ದು ಡಾಕ್ಟರ್? ಈಗ ಯಾವೆಲ್ಲ ಟೈಪ್ಸ್ ಇದೆ ಅನ್ನುವಂಥದ್ದು? ಈಗ ನಮ್ಮ ಹೊಟ್ಟೆಯ ಕೆಳಭಾಗ ಹಾಗೂ ತೊಡೆ ಸೇರುವಂಥ ಜಾಗೆಯನ್ನು ನಾವು ಇಂಗ್ವೈನಲ್ ರೀಜನ್ ಅಂತ ಕರಿತೇವೆ. ಆ ರೀಜನಲ್ಲಿ ಬರುವಂಥ ಹರ್ನಿಯಾವನ್ನು ನಾವು ಇಂಗ್ವೈನಲ್ ಹರ್ನಿಯಾ ಅಂತ ಕರಿತೇವೆ. ಇದು ಅತಿ ಸಾಧಾರಣವಾಗಿ ಅತಿ ಸಾಮಾನ್ಯವಾಗಿ ಕಾಣುವಂಥ ಹರ್ನಿಯಾ. ಇನ್ನು ನಮ್ಮ ಹೊಕ್ಕಳಿನ ಭಾಗದಲ್ಲಿ ಕಾಣುವಂಥ ಹರ್ನಿಯಾವನ್ನು ನಾವು ಅಂಬಲಿಕಲ್ ಹರ್ನಿಯಾ ಅಂತ ಕರಿತೇವೆ. ಹಾಗೆ ಹೊಕ್ಕಳಿನ ಮೇಲ್ಭಾಗ ಹಾಗೂ ಹೊಟ್ಟೆಯ ಮಧ್ಯಭಾಗ ಹಾಗೂ ಮೇಲ್ಭಾಗದಲ್ಲಿ ಕಾಣುವಂಥದ್ದನ್ನು ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ ಅಂತ ಕರಿತೇವೆ. ಇನ್ನು ಮುಂಚೆ ಏನಾದರೂ ಶಸ್ತ್ರಚಿಕಿತ್ಸೆ ಆಗಿದ್ದು ಆ ಶಸ್ತ್ರಚಿಕಿತ್ಸೆ ಆಗಿರುವಂಥ ಜಾಗದಲ್ಲಿ ಹರ್ನಿಯಾ ಆದರೆ ಅದನ್ನು ನಾವು ಇನ್ಸಿಷನಲ್ ಹರ್ನಿಯಾ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಕಾಣಿಸುವಂಥ ಹರ್ನಿಯಾ. ಇನ್ನು ಬೇರೆ ಬೇರೆ ಥರದ ಹರ್ನಿಯಾಗಳಿವೆ, ಆದರೆ ಇದು ಇರೋದ್ರಲ್ಲಿ ತುಂಬ ಸಾಮಾನ್ಯವಾಗಿ ಇರುವಂಥ ಹರ್ನಿಯಾಗಳು. ಹಾಗಾದರೆ ಈ ಒಂದು ಹರ್ನಿಯಾ ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದು ಮೇಯ್ನಾಗಿ ಹರ್ನಿಯಾ ಬರಬೇಕು ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಯಾವಾಗ ಒತ್ತಡ ಜಾಸ್ತಿ ಆಗ್ತದೋ ಆವಾಗ ಹರ್ನಿಯಾ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ಹೇಗೆ ಅಂದರೆ ದೀರ್ಘಕಾಲದ ಶ್ವಾಸಕೋಶದ ತೊಂದರೆ ಅಥವಾ ದೀರ್ಘಕಾಲದ ಕೆಮ್ಮು, ಅಸ್ತಮದಂಥ ಕಾಯಿಲೆಗಳಲ್ಲಿ ಕೆಮ್ಮುವಾಗ ಹೊಟ್ಟೆ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ, ಅದರಿಂದ ಹರ್ನಿಯಾ ಬರುವ ಸಾಧ್ಯತೆ ಇರ್ತದೆ. ಅಥವಾ ದೀರ್ಘಕಾಲದ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗುವಾಗ ಅವ್ರು ಮೋಷನ್ ಪಾಸ್ ಮಾಡುವಾಗ ತುಂಬ ಒತ್ತಡ ಆಗ್ತಾರೆ ಹೊಟ್ಟೆ ಮೇಲೆ, ಅದರಿಂದ ಹರ್ನಿಯಾ ಬರುವ ಸಾಧ್ಯತೆ ಇರ್ತದೆ. ಇನ್ನು ವಯಸ್ಸಾದವರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತದೆ, ಅದರಿಂದ ಮೂತ್ರ ಮಾಡುವಾಗ ಅವರು ಒತ್ತಡ ಹಾಕಬೇಕಾಗ್ತದೆ. ಅಂಥ ಕಂಡೀಷನ್ ಇದ್ದಾಗ ಅವರೇನಾದ್ರು ನಿರ್ಲಕ್ಷ್ಯ ಮಾಡಿದರೆ ಅದರಿಂದ ದೀರ್ಘಕಾಲದಿಂದ ಹಾಗೆ ಬಿಟ್ಟರೆ ಹೊಟ್ಟೆ ಮೇಲೆ ಒತ್ತಡ ಬಿದ್ದು ಹರ್ನಿಯಾ ಬರುವಂಥ ಚಾನ್ಸಸ್ ಇರ್ತದೆ. ಇದು ಎಲ್ಲ ಹೊಟ್ಟೆ ಮೇಲೆ ಒತ್ತಡ ಬೀಳುವಂಥ ಕಾರಣಗಳು. ಅದು ಬಿಟ್ಟು ಬೇರೆ ಅಂದರೆ ಜಾಸ್ತಿ ದಪ್ಪಗಿರುವವರು ಅಂದರೆ ಒಬೆಸಿಟಿ ಇರುವವರಲ್ಲಿ ಹರ್ನಿಯಾ ಬರುವ ಚಾನ್ಸಸ್ ಇರ್ತದೆ. ಈ ಕೊಬ್ಬಿನಾಂಶ ಮಾಂಸಖಂಡಗಳ ಮಧ್ಯದಲ್ಲಿ ಹೋಗಿ ಮಾಂಸಖಂಡಗಳನ್ನು ದುರ್ಬಲಗೊಳಿಸ್ತದೆ. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಗರ್ಭಿಣಿಯರಲ್ಲಿ ಹೊಟ್ಟೆ ತುಂಬ ದೊಡ್ಡದಾದಾಗ ಅದರಲ್ಲಿ ಮಾಂಸಖಂಡಗಳು ದುರ್ಬಲಗೊಳ್ತದೆ, ಅದರಿಂದ ಹರ್ನಿಯಾ ಆಗುವ ಚಾನ್ಸಸ್ ಇರ್ತದೆ. ಇನ್ನು ಸ್ಮೋಕಿಂಗ್, ಬೀಡಿ ಸಿಗರೇಟ್ ಎಳೆಯೋರು ಅವರಿಗೇನು ಮಾಂಸಖಂಡಗಳು ದುರ್ಬಲಗೊಳ್ತದೆ. ಇವೆಲ್ಲ ಸಾಧಾರಣವಾಗಿ ಎಕ್ವೈರ್ಡ್ ಕಂಡೀಷನ್ಸ್ ಅಂತ ಹೇಳ್ತೇವೆ, ಅಂದರೆ ಬೆಳೀತಾ ಬೆಳೀತಾ ನಮ್ಮ ಜೀವನ ಶೈಲಿ ಅಥವಾ ನಮಗೆ ಬರೋ ತೊಂದರೆಗಳಿಂದ ಬರುವಂಥ ಹರ್ನಿಯಾ. ಇನ್ನು ಕಂಜನೈಟಲ್ ಹರ್ನಿಯಾ ಅಂದರೆ ಹುಟ್ಟುವಾಗಲೇ ಬರುವಂಥ ಹರ್ನಿಯಾಗಳಿರ್ತವೆ. ನಮ್ಮ ಮಾಂಸಖಂಡಗಳಲ್ಲಿ ಕೆಲವು ಜಾಗಗಳಲ್ಲಿ ದುರ್ಬಲತೆಗಳು ಹುಟ್ಟುವಾಗಲೇ ಇರ್ತವೆ, ಅದು ಬೆಳೀತಾ ಬೆಳೀತಾ ಗಟ್ಟಿ ಆಗ್ತದೆ, ಹುಟ್ಟಿ ಸ್ವಲ್ಪ ದಿನದಲ್ಲೇ ಗಟ್ಟಿ ಆಗ್ತದೆ. ಒಂದು ವೇಳೆ ಅದು ಗಟ್ಟಿ ಆಗಲಿಲ್ಲ ಆದರೆ ಅಲ್ಲಿ ಹರ್ನಿಯಾ ಬರುವಂಥ ಸಾಧ್ಯತೆ ಇರ್ತದೆ. ಇದಕ್ಕೆ ನಾವು ಕಂಜನೈಟಲ್ ಹರ್ನಿಯಾ ಅಂತ ಕರಿತೇವೆ. ಇದು ಬೇರೆ ಬೇರೆ ಕಾರಣಗಳು. ಹಾಗಾದ್ರೆ ಹರ್ನಿಯಾ ಬಂದಿದೆ ಅನ್ನುವಂಥದ್ದು ನಮಗೆ ಹೇಗೆ ಗೋಚರ ಆಗುತ್ತೆ? ಇದರ ಲಕ್ಷಣಗಳೇನು ಅನ್ನುವಂಥದ್ದು? ಈಗ ಸಾಧಾರಣವಾಗಿ ಹರ್ನಿಯಾ ಅಂತ ಈ ಯಾವುದೇ ಜಾಗದಲ್ಲಿ ಬಂದರೆ ಮೊದಲನೇದಾಗಿ ಒಂದು ಗಂಟು ಕಾಣಿಸ್ಕೊಳ್ತದೆ ಅಥವಾ ಗೆಡ್ಡೆ ಥರ ಕಾಣಿಸ್ಕೊಳ್ತದೆ. ಈ ಗೆಡ್ಡೆ ಯಾವಾಗ ಅವರು ಜಾಸ್ತಿ ಒತ್ತಡ ಹಾಕ್ತಾರೆ ಅಂದರೆ ಜಾಸ್ತಿ ಕೆಮ್ಮುವಾಗ, ಏನಾದರೂ ಭಾರ ಎತ್ತುವಾಗ ಅದು ತುಂಬ ಹೊರಗಡೆ ಬಂದು ದೊಡ್ಡದಾಗಿ ಕಾಣಿಸ್ಕೊಳ್ತದೆ. ಹಾಗೂ ಅವರು ಮಲಗುವಾಗ, ರಿಲ್ಯಾಕ್ಸ್ ಆಗಿದ್ದಾಗ ಏನಾದರೂ ಒಳಗೆ ತಳ್ಳಿದರೆ ಅದು ಕಂಪ್ಲೀಟಾಗಿ ಮಾಯ ಆಗ್ತದೆ, ಅಂದರೆ ಒಳಗಡೆ ಹೋಗ್ತದೆ, ಏನು ಕಾಣಿಸ್ಕೊಳ್ಳೋದಿಲ್ಲ. ಇದು ಸಾಧಾರಣವಾಗಿ ಕಾಣಿಸುವಂಥ ಲಕ್ಷಣ. ಅದು ಬಿಟ್ಟರೆ ನೋವು ಅಂತ ಹೇಳುವಂಥದ್ದು ಸಾಧಾರಣವಾಗಿ ಇರೋದಿಲ್ಲ. ಅದು ದೀರ್ಘಕಾಲದವರೆಗೆ ಹಾಗೆ ಬಿಟ್ಟರೆ, ತುಂಬ ಸಮಯದವರೆಗೆ ಹಾಗೆ ಬಿಟ್ಟರೆ ಅದು ಮಾಂಸಖಂಡಗಳ ಜೊತೆ ಅಂಟ್ಕೊಂಡು ಅದರಿಂದ ನೋವು ಬರುವ ಸಾಧ್ಯತೆ ಇರ್ತದೆ. ಅಥವಾ ಇದು ಕರಳುಗಳು ಏನಾದ್ರು ಬ್ಲಾಕ್ ಆದರೆ ಅದರಿಂದ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಇದು ಸಾಧಾರಣವಾಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣ ಹರ್ನಿಯಾ. ಎಸ್ ಡಾಕ್ಟರ್, ಆಗಲೇ ಮಾತನಾಡ್ತಾ ಹೇಳಿದ್ರಿ ಇಂಗ್ವಿನಲ್ ಹರ್ನಿಯಾ ಅಂತ. ಸೊ ಈ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್?
ಇಂಗ್ವೈನಲ್ ಹರ್ನಿಯಾ ಅಂತ ಈಗಾಗಲೇ ಹೇಳಿದ್ದೇನೆ ನಾನು. ಹೊಟ್ಟೆಯ ಕೆಳಭಾಗ ಹಾಗೂ ನಮ್ಮ ತೊಡೆ ಸೇರುವಂಥ ಜಾಗವನ್ನು ಇಂಗ್ವೈನಲ್ ರೀಜನ್ ಅಂತ ಕರಿತೇವೆ. ಸೊ ಅಲ್ಲಿ ಏನಾದರೂ ಹರ್ನಿಯಾ ಬಂದರೆ ಇಂಗ್ವೈನಲ್ ಹರ್ನಿಯಾ ಅಂತ ಕರಿತೇವೆ. ಸೊ ಇದು ಸಾಮಾನ್ಯವಾಗಿ ಹುಟ್ಟುವ ಮಕ್ಕಳಲ್ಲೂ ಕಾಣಿಸ್ಕೊಳ್ಬೋದು, ಮಧ್ಯ ವಯಸ್ಕರಲ್ಲೂ ಕಾಣಿಸ್ಕೊಳ್ಬೋದು, ವಯಸ್ಕರಲ್ಲೂ ಕಾಣಿಸ್ಕೊಳ್ಬೋದು. ಇನ್ನು ನಾವು ಸಣ್ಣದಿರುವಾಗ ಅಂದರೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇರುವಾಗ ನಮ್ಮ ಹೊಟ್ಟೆಯಿಂದ ಇಂಗ್ವೈನಲ್ ರೀಜನ್ಗೆ ಒಂದು ಕನೆಕ್ಷನ್ ಇರ್ತದೆ. ಅದು ಹುಟ್ಟಿದ ಕೂಡಲೇ ಅದು ಮುಚ್ಚಿ ಹೋಗ್ತದೆ. ಒಂದು ವೇಳೆ ಇದು ಮುಚ್ಚಿ ಹೋಗದೇ ಇದ್ದರೆ ಇದರಿಂದ ಕರಳುಗಳು ಅದರ ಒಳಗೆ ತೂರ್ಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಇದಕ್ಕೆ ನಾವು ಕಂಜನೈಟಲ್ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೇವೆ. ಇನ್ನು ಬೆಳೀತಾ ಬೆಳೀತಾ ದೊಡ್ಡದಾದ ಮೇಲೆ ಬರುವಂಥದ್ದು ಅಂದರೆ ಮಧ್ಯವಯಸ್ಕರಲ್ಲಿ, ದೊಡ್ಡ ವಯಸ್ಕರಲ್ಲಿ ಈಗಾಗಲೇ ಹೇಳಿರುವಂಥ ಕಾರಣಗಳಿದೆಯಲ್ಲ ಅದರಿಂದ ಬರುವಂಥ ಸಾಧ್ಯತೆ ಇದೆ. ಇನ್ನು ತುಂಬ ವಯಸ್ಕರಲ್ಲಿ ನಮ್ಮ ಮಾಂಸಖಂಡಗಳು ಯಾವಾಗ ತುಂಬ ದುರ್ಬಲಗೊಳ್ತದೋ ಅದರಿಂದ ಡೈರೆಕ್ಟಾಗಿ ತೂರ್ಕೊಂಡು ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೇವೆ. ಇದೆಲ್ಲ ಓಕೆ ಡಾಕ್ಟರ್. ಇನ್ನು ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳಿದ್ರಿ, ಸೊ ಈ ಬಗ್ಗೆ ಕೇಳೋದಾದ್ರೆ ಡಾಕ್ಟರ್? ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳಿದರೆ ಈಗಲೇ ಹೇಳಿದೆ ನಾನು, ಹೊಕ್ಕಳಿನ ಭಾಗದಲ್ಲಿ ಬರುವಂಥ ಹರ್ನಿಯಾವನ್ನು ಅಂಬಿಲಿಕಲ್ ಹರ್ನಿಯಾ ಅಂತ ಕರಿತೇವೆ. ಸೊ ಇದರಲ್ಲಿ ಇದೂ ಅಷ್ಟೇ ಹುಟ್ಟಿದ ಮಕ್ಕಳಲ್ಲೂ ಕಾಣಿಸ್ಕೊಳ್ಬೋದು, ಮಧ್ಯವಯಸ್ಕರಲ್ಲೂ ಹಾಗೂ ಪ್ರಾಯ ಆದವರಲ್ಲೂ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಇನ್ನು ಇದರಲ್ಲಿ ಏನಾಗ್ತದೆ ಅಂದರೆ ಹುಟ್ಟಿದ ಮಕ್ಕಳಲ್ಲಿ ನಮ್ಮ ಹೊಕ್ಕಳ ಬಳ್ಳಿ ಇರ್ತದಲ್ಲ, ಆ ಹೊಕ್ಕಳ ಬಳ್ಳಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅಥವಾ ಈ ಹೊಕ್ಕಳು ಇರುವಂಥ ಜಾಗದಲ್ಲಿ ಒಂದು ಚಿಕ್ಕ ತೂತು ಇರ್ತದೆ, ಅದು ಮುಚ್ಚಿ ಹೋಗಬೇಕು ಹುಟ್ಟಿದ ಕೂಡಲೇ. ಒಂದು ವೇಳೆ ಮುಚ್ಚಿ ಹೋಗದೇ ಇದ್ದರೆ ಅಲ್ಲಿಂದ ಹರ್ನಿಯಾ ಆಗುವಂಥ ಸಾಧ್ಯತೆ ಇರ್ತದೆ. ಇದು ಕಂಜನೈಟಲ್ ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳ್ತೇವೆ. ಇನ್ನು ವಯಸ್ಕರಲ್ಲಿ ಈಗಾಗಲೇ ಹೇಳಿರುವಂಥ ಎಲ್ಲ ಕಾರಣಗಳಿದೆ. ಯಾವುದ್ಯಾವುದು ಒತ್ತಡ ಬರೋದ್ರಿಂದ, ಇದು ದುರ್ಬಲಗೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳು ಅದರಿಂದ ಬರುವಂಥ ಸಾಧ್ಯತೆ ಇದೆ. ಎಸ್ ಡಾಕ್ಟರ್, ಅಂಬಿಲಿಕಲ್ ಹರ್ನಿಯಾ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಈ ಒಂದು ಕಾಯಿಲೆಗೆ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಇದೊಂದು ಒಳ್ಳೆ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೋಡಿ, ಹರ್ನಿಯಾ ಅಂತ ಹೇಳಿದಾಗ ನಾವು ಯಾವುದೇ ಹರ್ನಿಯಾ ಇದ್ದರೂ ಅದಕ್ಕೆ ಸರಿಯಾದ ಚಿಕಿತ್ಸೆ ಅಂತ ಹೇಳಿದರೆ ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕಾಗುತ್ತೆ. ಔಷಧಿ ಅಂತ ಹೇಳುವಂಥದ್ದು ಯಾವುದು ಆಗುವುದಿಲ್ಲ. ಆದರೆ ಈ ಕಂಜನೈಟಲ್ ಅಂಬಿಲಿಕಲ್ ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಯಾವಾಗ ಹರ್ನಿಯಾ ಬರ್ತದಲ್ವ, ಅದಕ್ಕೆ ನಾವು ಸಾಧಾರಣವಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಿಕ್ಕೆ ಹೇಳೋದಿಲ್ಲ. ನಾರ್ಮಲಿ ನಾವು ಹುಟ್ಟಿದ ಮೇಲೆ ಒಂದು ವೇಳೆ ಹರ್ನಿಯಾ ಇದ್ದರೆ ಬೆಳೀತಾ ಬೆಳೀತಾ ಹೊಟ್ಟೆ ಬೆಳೀತಾ ಬೆಳೀತಾ ಮಾಂಸಖಂಡಗಳು ಬೆಳೆದು ಅದು ಈ ಹೊಕ್ಕಳಿನಲ್ಲಿರುವಂಥ ತೂತನ್ನು ಮುಚ್ಚಿ ಹೋಗ್ತದೆ. ಒಂದು ವೇಳೆ 4 ವರ್ಷದ ನಂತರನೂ ಅದು ಮುಚ್ಚಿ ಹೋಗಲಿಲ್ಲ ಆದರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. 4 ವರ್ಷಕ್ಕಿಂತ ಮುಂಚೆ 90% 95% ಮಕ್ಕಳಲ್ಲಿ ಈ ಹೊಕ್ಕಳಿನ ತೂತು ಅದರಷ್ಟಕ್ಕೆ ಮುಚ್ಚಿ ಹೋಗ್ತದೆ. ಇನ್ನು ಮಧ್ಯವಯಸ್ಕರಲ್ಲಿ ಹಾಗೂ ವಯಸ್ಕರಲ್ಲಿ ಬರುವಂಥ ಅಂಬಿಲಿಕಲ್ ಹರ್ನಿಯಾಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕು, ಯಾವುದೇ ಥರದ ಔಷಧಿ ಇರೋದಿಲ್ಲ. ಡಾಕ್ಟರ್, ಹರ್ನಿಯಾ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಇನ್ಸಿಷನಲ್ ಹರ್ನಿಯಾ ಅಂದರೆ ಏನು, ಹಾಗೆಯೇ ಯಾವ ಶಸ್ತ್ರಚಿಕಿತ್ಸೆಯ ಬಳಿಕ ಇದು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು ಡಾಕ್ಟರ್? ಈಗ ಇನ್ಸಿಷನಲ್ ಹರ್ನಿಯಾ ಅಂದರೆ ಈಗಾಗಲೇ ಹೇಳಿದಾಗೆ ಮುಂಚೆ ಏನಾದರೂ ಶಸ್ತ್ರಚಿಕಿತ್ಸೆ ಆಗಿದ್ದು ಅದೇ ಜಾಗದಲ್ಲಿ ಏನಾದ್ರು ಹರ್ನಿಯಾ ಬಂದರೆ ಅದಕ್ಕೆ ಇನ್ಸಿಷನಲ್ ಹರ್ನಿಯಾ ಅಂತ ಕರೀತಾರೆ. ಸೊ ಇದು ಸರ್ವೇ ಸಾಮಾನ್ಯವಾಗಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಏನಾದರೂ ಮುಂಚೆ ಗರ್ಭಕೋಶದ ಆಪರೇಷನ್ ಆಗಿದ್ದರೆ ಅಥವಾ ಸಿಸೇರಿಯನ್ ಸೆಕ್ಷನ್ ಆಪರೇಷನ್ ಆಗಿದೆ, ಇದರಲ್ಲಿ ತುಂಬ ಸಾಧಾರಣವಾಗಿ ಈ ಹರ್ನಿಯಾ ಕಾಣಿಸ್ಕೊಳ್ತದೆ. ಖಾಲಿ ಇದು ಮಾತ್ರ ಅಲ್ಲ, ಬೇರೆ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿದ್ರೆ, ಅಪೆಂಡಿಕ್ಸ್ನ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಗಾಲ್ ಬ್ಲಾಡರ್ ಆಗಿರ್ಬೋದು, ಹೊಟ್ಟೆಯಲ್ಲಿ ಅಲ್ಸರ್ ಆಗಿ ಅದರಲ್ಲಿ ತೂತಾಗಿದ್ದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿದ್ದಾಗಿರ್ಬೋದು, ಅದರಲ್ಲೂ ಕಾಣಿಸ್ಕೊಳ್ತದೆ. ಹಾಗೂ ಮುಂಚೆ ಏನಾದರೂ ಇದು ಹೊಕ್ಕಳಿನಲ್ಲಿ ಹರ್ನಿಯಾ ಆಗಿ ಹೊಕ್ಕಳಿನ ಹರ್ನಿಯಾಕ್ಕೆ ಸರ್ಜರಿ ಮಾಡಿ ವಾಪಸ್ಸು ಅದರಲ್ಲಿ ಹರ್ನಿಯಾ ಆದರೆ ಅದಕ್ಕೂ ಇನ್ಸಿಷನಲ್ ಹರ್ನಿಯಾ ಅಂತ ನಾವು ಕರಿತೇವೆ. ಇದು ಬೇರೆ ಬೇರೆ ಥರದ ಇನ್ಸಿಷನಲ್ ಹರ್ನಿಯಾಗಳು. ಓಕೆ, ಹಾಗಾದರೆ ಈ ಒಂದು ಇನ್ಸಿಷನಲ್ ಹರ್ನಿಯಾ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ಇದಕ್ಕೆ ನಾವು ಏನು ಮಾಡಬೇಕಂದ್ರೆ, ಈಗ ಇನ್ಸಿಷನಲ್ ಹರ್ನಿಯಾ ಅಂತ ಬಂದಾಗ ನಾವು ಸಾಧಾರಣವಾಗಿ ಅದರ ಮುಂಚಿನ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೇವೆ. ಮುಂಚಿನ ಶಸ್ತ್ರಚಿಕಿತ್ಸೆ ಮಾಡಿದಾಗ ಸಮಯದಲ್ಲಿ ಗಾಯದಲ್ಲಿ ಏನಾದರೂ ಸೋಂಕು ಅಥವಾ ಇನ್ಫೆಕ್ಷನ್ ಆಗಿದ್ರೆ ಆ ಗಾಯ ತುಂಬ ವೀಕ್ ಆಗಿರ್ತದೆ. ಸೊ ಅಲ್ಲಿ ಹರ್ನಿಯಾ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಒಂದು. ಇನ್ನೊಂದು ಅಂತ ಹೇಳಿದರೆ, ಇನ್ಸಿಷನಲ್ ಹರ್ನಿಯಾದಲ್ಲಿ ನಾವು ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆದ ಮೇಲೆ ಈ ಮಾಂಸಖಂಡಗಳನ್ನು ಹತ್ತಿರ ತಂದು ಹೊಲಿಗೆ ಹಾಕ್ತೇವೆ. ಆ ಹೊಲಿಗೆ ಹಾಕುವ ಒಂದು ಟೆಕ್ನಿಕ್ಸಲ್ಲಿ ಏನಾದರೂ ಸ್ವಲ್ಪ ಏರುಪೇರುಗಳಾದರೆ ಒಂದೊಂದ್ಸಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ತುಂಬ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ, ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆದ ಮೇಲೆ ಹೊಟ್ಟೆಯ ಭಾಗದಲ್ಲಿ ನಾವು ಪೇಷಂಟ್ಗಳಿಗೆ ಕೆಲವು ಸಲಹೆಗಳನ್ನು ಕೊಡ್ತೇವೆ. ಅವರು
ತುಂಬ ಭಾರವನ್ನು ಎತ್ತಬಾರ್ದು, ತುಂಬ ಒತ್ತಡವನ್ನು ಹೊಟ್ಟೆ ಮೇಲೆ ಬೀರಬಾರ್ದು, ಹೀಗೆಲ್ಲ ಹೇಳಿರ್ತೇವೆ. ಆದರೆ ಅವರು ಇದನ್ನು ನಿರ್ಲಕ್ಷಿಸಿಕೊಂಡ್ರೆ ಇದರಿಂದ ಹರ್ನಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ತುಂಬ ಪ್ರಮುಖವಾದಂಥ ಕಾರಣ. ಇದು ಇನ್ಸಿಷನಲ್ ಹರ್ನಿ ಆಗಲಿಕ್ಕೆ ತುಂಬ ಪ್ರಮುಖವಾದ ಕಾರಣ. ಎಸ್ ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಹರ್ನಿಯಾ ಅನ್ನೋದಕ್ಕೆ ಔಷಧಿನೇ ಇಲ್ಲ, ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಅಂತ. ಸೊ ಶಸ್ತ್ರಚಿಕಿತ್ಸೆ ಮಾತ್ರ ಉಪಾಯನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥದ್ದು ಡಾಕ್ಟರ್? ಈಗ ನೋಡಿ, ಹರ್ನಿಯಾ ಅಂತ ಹೇಳುವಂಥದ್ದು ಒಂದು ಕಾಯಿಲೆ ಅಲ್ಲ. ಈಗ ಯಾವುದಾದ್ರೂ ಒಂದು ಕಾಯಿಲೆ ಅಥವಾ ಸೋಂಕು, ಇನ್ಫೆಕ್ಷನ್, ಉದಾಹರಣೆಗೆ ನೀವು ಟ್ಯೂಬರ್ಕ್ಯುಲೋಸಿಸ್ ಅಂತ ತಗೊಳ್ಳಿ, TB ಕಾಯಿಲೆ, ಇದಕ್ಕೆ ನೀವು ಔಷಧಿಯನ್ನು ಕೊಟ್ಟರೆ ಅದು ಸಂಪೂರ್ಣವಾಗಿ ವಾಸಿಯಾಗ್ತದೆ. ಇಲ್ಲಿ ಹರ್ನಿಯಾದಲ್ಲಿ ನಾನು ಈಗಾಗಲೇ ಹೇಳಿರುವಾಗ ಇದು ಮಾಂಸ ಖಂಡಗಳಲ್ಲಿ ದುರ್ಬಲಗೊಂಡು ನಮ್ಮ ಅಂಗಾಂಗಗಳು ಅದರಿಂದ ಹೊರಗಡೆ ತೂರ್ಕೊಂಡು ಬರುವಂಥದ್ದು. ಸೊ ಇದಕ್ಕೆ ನಾವು ಯಾವುದೇ ಔಷಧಿ ಕೊಟ್ಟರೆ ಅದು ತೂರ್ಕೊಂಡು ಹೊರಗಡೆ ಬಂದಿರೋದನ್ನು ಒಳಗಡೆ ತಳ್ಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕು, ಹಾಗೂ ಹೊರಗಡೆ ಬಂದದನ್ನು ಒಳಗಡೆ ತಳ್ಳಿ ಮಾಂಸಖಂಡಗಳಲ್ಲಿ ದುರ್ಬಲ ಇದ್ದದ್ದನ್ನು ನಾವು ಅದನ್ನು ಬಲಗೊಳಿಸಬೇಕು. ಆದ ಕಾರಣ ಇದಕ್ಕೆ ಶಸ್ತ್ರಚಿಕಿತ್ಸೆ ಬಿಟ್ಟರೆ ಬೇರೆ ಯಾವುದೇ ಥರದ ಒಂದು ಚಿಕಿತ್ಸೆ ಇರುವುದಿಲ್ಲ ಇದಕ್ಕೆ. ಹಾಗಾದ್ರೆ ಹರ್ನಿಯಾಕ್ಕೆ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಯಾವೆಲ್ಲ ಶಸ್ತ್ರಚಿಕಿತ್ಸೆ ಇದೆ ಅನ್ನುವಂಥದ್ದು ಡಾಕ್ಟರ್? ಹಾಗಾದ್ರೆ ಹರ್ನಿಯಾಕ್ಕೆ ಈಗ ನಾವು ಮಾಡುವಂಥದ್ರಲ್ಲಿ ಎರಡು ವಿಧಾನದ್ದು ಇರ್ತದೆ. ಒಂದು ಓಪನ್ ಹರ್ನಿಯಾ ಶಸ್ತ್ರಚಿಕಿತ್ಸೆ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಂತ ಎರಡು ಇರ್ತದೆ. ಓಪನ್ ಹರ್ನಿಯಾ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು ಅನ್ನುವಂಥದ್ದು? ಈ ಓಪನ್ ಹರ್ನಿಯಾ ಅಂತ ಹೇಳಿದ್ರೆ ಸಾಧಾರಣವಾಗಿ ಎಲ್ಲಿ ಹರ್ನಿಯಾ ನಮಗೆ ಕಾಣಿಸಿರ್ತದಲ್ಲ ಆ ಜಾಗದಲ್ಲಿ ನಾವು ಕಟ್ ಮಾಡಿ ಎಲ್ಲಿ ಯಾವ ಅಂಗಾಂಗಗಳು ಹೊರಗಡೆ ಬಂದಿರುತ್ತೋ ಅದನ್ನು ನಾವು ವಾಪಸ್ ಹೊಟ್ಟೆ ಒಳಗೆ ತಳ್ತೇವೆ. ಆಮೇಲೆ ಎಲ್ಲಿ ದುರ್ಬಲಗೊಂಡಿರುವ ಜಾಗ ಇರ್ತದಲ್ಲ ಆ ಜಾಗವನ್ನು ನಾವು ಹತ್ತಿರ ತಂದು ಮಾಂಸಖಂಡಗಳನ್ನು ಹತ್ತಿರ ತಂದು ಅಲ್ಲಿ ಹೊಲಿಗೆ ಹಾಕ್ತೇವೆ. ಹೊಲಿಗೆ ಹಾಕಿದ ಮೇಲೆ ಅದರ ಮೇಲೆ ಒಂದು ಮೆಶ್ ಅಂತ ಇಡ್ತೇವೆ. ಮೆಶ್ ಅಂತ ಜಾಲಿ ಅಂತ ಹೇಳ್ತೇವೆ. ಅದು ಸಾಧಾರಣವಾಗಿ ನಮ್ಮ ಸೊಳ್ಳೆ ಪರದೆ ಇದೆಯಲ್ಲ ಅದೇ ಥರ ಇರ್ತದೆ. ಅದು ಈ ದುರ್ಬಲತೆ ಎಷ್ಟು ದೊಡ್ಡದಿದೆ ಅದಕ್ಕೆ ಅನುಸಾರವಾಗಿ ಬೇರೆ ಬೇರೆ ಸೈಜ್ಗಳು ಬರ್ತವೆ. ಆ ಸೈಜಿನಂಥದ್ದು ಅದರ ಮೇಲೆ ಇಟ್ಟು ಅದು ಮಾಂಸಖಂಡಗಳೊಟ್ಟಿಗೆ ನಾವು ಅದನ್ನು ಹೊಲಿಗೆ ಹಾಕ್ತೇವೆ. ಸೊ ಇದರಿಂದ ಏನಾಗ್ತದೆ, ಮಾಂಸಖಂಡಗಳು ಅದರ ಮೇಲೆ ಬೆಳೆದು ಬಿಟ್ಟು ಆ ಜಾಗ ದುರ್ಬಲಗೊಂಡ ಜಾಗ ತುಂಬಾ ಬಲಗೊಳ್ತದೆ, ತುಂಬಾ ಸ್ಟ್ರಾಂಗ್ ಆಗ್ತದೆ, ಹಾಗೂ ಮುಂದೆ ಹರ್ನಿಯಾ ಆಗದಾಗೆ ನೋಡಿಕೊಳ್ತದೆ. ಇದು ಓಪನ್ ಹರ್ನಿಯಾದಲ್ಲಿ ನಾವು ಮಾಡುವಂತ ವಿಧಾನ. ಎಸ್ ಡಾಕ್ಟರ್, ಓಪನ್ ಹರ್ನಿಯಾದ ಬಗ್ಗೆ ಹೇಳಿದ್ರಿ, ಇನ್ನು ಹಾಗೇನೆ ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿದ್ರಿ. ಸೊ ಈ ಬಗ್ಗೆ ಹೇಳೋದಾದ್ರೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ಕೊಳ್ಳುವಂತಂದ್ರೆ ಕಂಪ್ಯೂಟರ್ ಆಪರೇಷನ್ ಅಂತ ಹೇಳ್ತೇವಲ್ಲ ಅದು. ಸೊ ಇದರಲ್ಲಿ ಏನಾಗ್ತದೆ ಅಂದ್ರೆ ನಾವು ಹೊಟ್ಟೆಯಲ್ಲಿ 3 ರಿಂದ 4 ಚಿಕ್ಕ ಚಿಕ್ಕ ತೂತು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಅರ್ಧ ಸೆಂಟಿಮೀಟರ್ 1 ಸೆಂಟಿಮೀಟರ್ ಅಂತ ತೂತು ಮಾಡ್ತೇವೆ. ಹಾಗೂ ಅದರಲ್ಲಿ ಒಂದು ತೂತಿನಲ್ಲಿ ನಾವು ಕ್ಯಾಮರಾವನ್ನು ಒಳಗೆ ಹಾಕ್ತೇವೆ, ಹೊಟ್ಟೆ ಒಳಗೆ ಹಾಕ್ತೇವೆ. ಹಾಗೂ ಕ್ಯಾಮರಾದಲ್ಲಿ ಬರುವಂಥದ್ದನ್ನು ನಾವು ಕಂಪ್ಯೂಟರ್ಲಿ ನೋಡ್ತೇವೆ. ಹಾಗೂ ಇನ್ನು ಉಳಿದ 2-3 ತೂತುಗಳಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕ್ತೇವೆ. ಹಾಗೂ ಕಂಪ್ಯೂಟರ್ ಅನ್ನು ನೋಡಿಕೊಂಡು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಇದರಲ್ಲೂ ಹರ್ನಿಯಾದಲ್ಲಿ ಇದರಲ್ಲೂ 2 ಬೇರೆ ಬೇರೆ ತರದ ಶಸ್ತ್ರಚಿಕಿತ್ಸೆಗಳಿರುತ್ತೆ ಲ್ಯಾಪ್ರೋಸ್ಕೋಪಿಯಲ್ಲಿ. ಒಂದು ಅಂದ್ರೆ ಹೊಟ್ಟೆ ಒಳಗೆ ಹೋಗ್ತೇವೆ, ಹೊಟ್ಟೆ ಒಳಗೆ ಕ್ಯಾಮರಾವನ್ನು ಹಾಕ್ತೇವೆ. ಹಾಗೂ ಒಳಗೆಯಿಂದ ಅಂಗಾಂಗಗಳು ಹೊರಗೆ ಹೋಗಿರುತ್ತಲ್ಲ, ತೂರ್ಕೊಂಡು ಹೋಗಿರುತ್ತಲ್ಲ, ಅದನ್ನು ಒಳಗಡೆಗೆ ಎಳ್ಕೊಂಡು ಒಳಗಡೆಯಿಂದನೇ ಈ ಮಾಂಸಖಂಡಗಳಲ್ಲಿ ದುರ್ಬಲತೆಗೊಂಡಿದ್ದನ್ನು ಹೊಲಿಗೆ ಹಾಕಿ ರಿಪೇರ್ ಮಾಡ್ತೇವೆ. ಹಾಗೂ ಒಳಗಡೆಯಿಂದನೇ ಮೆಶ್ ಹಾಕ್ತೇವೆ. ಇನ್ನೊಂದು ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಇರುವಂತಹ ಮಾಂಸಖಂಡಗಳಲ್ಲಿ 3 ಪದರಗಳಿರುತ್ತೆ, 3 ಲೇಯರ್ ಇರ್ತದೆ. ಈ ಲೇಯರ್ಗಳ ಮಧ್ಯದಲ್ಲಿ ಕ್ಯಾಮರಾ ಹಾಕಿ ಸೇಮ್ ಇದೇ ತರ ಯಾವುದು ಹೊರಗಡೆ ಹೋಗಿದೆ ಆ ಅಂಗಾಂಗಗಳನ್ನು ಒಳಗೆ ತಳ್ಳಿ ಅಲ್ಲಿ ನಾವು ಮೆಶ್ ಹಾಕಿ ಸರಿ ಮಾಡ್ತೇವೆ. ಹಾಗಾದ್ರೆ ಈ ಒಂದು ಶಸ್ತ್ರಚಿಕಿತ್ಸೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಈಗ ನೋಡಿ ಓಪನ್ ಶಸ್ತ್ರಚಿಕಿತ್ಸೆ ಈಗಾಗಲೇ ಹೇಳಿದಾಗೆ ಎಲ್ಲಿ ಹರ್ನಿಯಾ ಇರ್ತದೆ ನಾವು ಅಲ್ಲಿ ಅಷ್ಟು ಕಟ್ ಮಾಡ್ತೇವೆ, ಒಂದು 5 ರಿಂದ 6 ಸೆಂಟಿಮೀಟರ್ ಅಷ್ಟು ದೊಡ್ಡ ಗಾಯ ಇರ್ತದೆ. ಆದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಅರ್ಧ ಸೆಂಟಿಮೀಟರ್ ಇಂದ 1 ಸೆಂಟಿಮೀಟರ್ನಷ್ಟೇ ಗಾಯ ಇರ್ತದೆ, ಚಿಕ್ಕ ಚಿಕ್ಕ ಗಾಯಗಳಿರ್ತದೆ. ಯಾವಾಗ ಗಾಯ ಚಿಕ್ಕದಾಗ್ತದೋ ಅದರಿಂದ ನಮಗೆ ನೋವು ಕೂಡ ತುಂಬ ಕಡಿಮೆ ಇರ್ತದೆ. ಸೊ ಶಸ್ತ್ರಚಿಕಿತ್ಸೆ ಆದ ಮೇಲೆ ಅವರ ಚೇತರಿಕೆ ಏನಿದೆ ಅಲ್ಲ ಅದು ತುಂಬ ಬಹಳ ಚೆನ್ನಾಗಿರ್ತದೆ. ಮಾರನೇ ದಿನನೇ ಅವರಿಗೆ ಎದ್ದು ನಡಿಲಿಕ್ಕೆ ಆಗ್ತದೆ, ಮಾರನೇ ದಿನನೇ ನಾವು ಡಿಸ್ಚಾರ್ಜ್ ಮಾಡ್ಬೋದು, ಮತ್ತು 1 ವಾರದಲ್ಲಿ ಅವರು ಹೋಗಿ ತಮ್ಮ ಕೆಲಸಗಳಿಗೆ ಸೇರ್ಬೋದು. ಹೌದು, ಇನ್ನು ದೊಡ್ಡ ಗಾಯ ಇದ್ರೆ ಇನ್ಫೆಕ್ಷನ್ ಸೋಂಕು ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಚಿಕ್ಕ ಗಾಯಗಳಲ್ಲಿ ಸೋಂಕು ಅಥವಾ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಇದೆಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಇರುವಂತ ಲಾಭಗಳು. ಆಗ್ಲೇ ಹೇಳಿದ್ರೆ ಔಷಧಿ ಕೂಡ ಇಲ್ಲ ಅಂತ. ಸೊ ಶಸ್ತ್ರಚಿಕಿತ್ಸೆ ಏನು ಮಾಡ್ತಾರೆ, ಸೊ ಮಾಡದೇ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಇದು ಸಾಧಾರಣವಾಗಿ ತುಂಬಾ ಜನ ಹೀಗೆ ಬಿಟ್ಟು ಬಿಡ್ತಾರೆ. ಈ ಹರ್ನಿಯಾ ಮೊದಲನೇ ಹಂತದಲ್ಲಿ ಇದ್ದಾಗ ತುಂಬಾ ಚಿಕ್ಕದಾಗಿರ್ತದೆ. ನಾನು ಹೇಳಿದಾಗೆ ಅದು ಹೊರಗಡೆ ಬರ್ತದೆ, ಅದರಷ್ಟಕ್ಕೆ ಒಳಗಡೆ ಹೋಗ್ತದೆ, ಯಾವುದೇ ತರದ ನೋವಿರುವುದಿಲ್ಲ. ಅದಕ್ಕೋಸ್ಕರ ಅವರು ವೈದ್ಯರ ಹತ್ರ ಬರೋದಿಲ್ಲ. ಆದ್ರೆ ಇದನ್ನು ಹೀಗೆ ದೀರ್ಘಕಾಲದವರೆಗೆ ಹಾಗೆ ಬಿಟ್ರೆ ಈ ಅಂಗಾಂಗಗಳು ಏನು ದುರ್ಬಲತೆಯಿಂದ ಈಗ ಹೊರಗಡೆ ಬರ್ತಾ ಇರುತ್ತಲ್ಲ, ಫಸ್ಟ್ ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಈಗ ಹೊರಗಡೆ ಬಂದದ್ದು ಮಾಂಸಖಂಡಗಳ ಜೊತೆ ಅಂಟಿಕೊಳ್ತದೆ.
ಅಂಟ್ಕೊಂಡಾಗ ಅದು ಬರೀ ಹೊರಗಡೆ ಬಂದು ಹಾಗೆ ನಿಂತ್ಕೊಳ್ತದೆ. ಇದು ತೊಂದರೆಯ ಮೊದಲ ಹಂತ. ಇದಕ್ಕೆ ನಾವು ಇರ್ರೆಡ್ಯೂಸಿಬಲ್ ಹರ್ನಿಯಾ ಅಂತ ನಾವು ಕರಿತೇವೆ. ಇನ್ನು ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ಇನ್ನೂ ಹಾಗೆ ಬಿಟ್ಟರೆ ಹೊರಗಡೆ ಬಂದಿರುವಂಥ ಕರಳುಗಳು ಬ್ಲಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಂತ ಕರೀತೇವೆ. ಹಾಗೂ ಇನ್ನೂ ಹಾಗೆ ಬಿಟ್ಟರೆ ಕೆಲವೊಮ್ಮೆ ಏನಾಗ್ತದೆ, ಈ ಕರಳುಗಳಿರುತ್ತಲ್ಲ ಅದಕ್ಕೆ ರಕ್ತ ಸಂಚಾರನೂ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತದೆ. ಇದರಿಂದ ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ ಇರುತ್ತೆ ಕರಳುಗಳು. ಇದಕ್ಕೆ ನಾವು ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಕರಿತೇವೆ. ಇದೆಲ್ಲ ಹಾಗೆ ಬಿಟ್ಟರೆ ಆಗುವಂಥ ತೊಂದರೆಗಳು. ಎಸ್ ಡಾಕ್ಟರ್, ಈಗಲೇ ಮಾತಾಡ್ತಾ ಹೇಳಿದ್ರಿ ಆಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಂತ. ಸೊ ಈ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಆಗುತ್ತೆ ಇದರಲ್ಲಿ ಅನ್ನುವಂಥದ್ದು ಡಾಕ್ಟರ್? ಆಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಂದರೆ ಅದೇ ಈಗ ಕರಳುಗಳು ಹೊರಗಡೆ ಬಂದು ಈ ಮಾಂಸಖಂಡಗಳು ಅದರ ಮೇಲೆ ಪ್ರೆಷರ್ ಹಾಕಿ ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡ್ತದೆ. ಯಾವಾಗ ಕರಳುಗಳು ಕಂಪ್ಲೀಟ್ ಬ್ಲಾಕ್ ಆಗ್ತದೋ ಹೊಟ್ಟೆ ಉಬ್ಬರಿಸಲಿಕ್ಕೆ ಶುರು ಆಗ್ತದೆ, ಹಾಗೂ ವಾಂತಿ ಶುರು ಆಗ್ತದೆ, ತೀವ್ರ ರೀತಿಯ ಮಲಬದ್ಧತೆ ಶುರು ಆಗ್ತದೆ. ಇಂಥ ಸಂದರ್ಭದಲ್ಲಿ ತುರ್ತು ಶಸ್ತ್ರಚಿಕಿತ್ಸೆ ಮಾಡಬೇಕು. ಎಮರ್ಜೆನ್ಸಿಯಲ್ಲಿ ಆವಾಗಲೇ ಮಾಡಬೇಕು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಬೇಕು. ಅದರಲ್ಲಿ ಡಿಲೇ ಮಾಡಿದರೆ ಜೀವಕ್ಕೂ ಅಪಾಯ ಆಗುವಂಥ ತೊಂದರೆ ಇರುತ್ತೆ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಏನು ಸ್ಟ್ರ್ಯಾಂಗ್ಯುಲೇಟ್ ಹರ್ನಿಯಾ ಅಂತ ಹೇಳಿದ್ರಿ. ಸೊ ಈ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಆಗುತ್ತೆ ಇದರಲ್ಲಿ ಅನ್ನುವಂಥದ್ದು ಡಾಕ್ಟರ್? ಓಕೆ, ಈ ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಹೇಳಿದ್ರೆ ಇದು ತುಂಬ ದೀರ್ಘಕಾಲದವರೆಗೆ ಹಾಗೆ ಬಿಟ್ಟಾಗ ಆಗುವಂಥದ್ದು. ಇದರಲ್ಲಿ ಏನಾಗ್ತದೆ, ಕರಳುಗಳು ಹೊರಗಡೆ ಬಂದಾಗ ಅದಕ್ಕೆ ಬರುವಂಥ ರಕ್ತ ಸಂಚಾರವನ್ನು ಬ್ಲಾಕ್ ಮಾಡ್ತದೆ. ಈ ಮಾಂಸಖಂಡಗಳು ಅದರ ಮೇಲೆ ಪ್ರೆಷರ್ ಹಾಕಿ ಅದರಿಂದಾಗಿ ರಕ್ತ ಸಂಚಾರ ಸ್ಟಾಪ್ ಆಗ್ತದೆ. ಈ ರಕ್ತ ಸಂಚಾರ ಸ್ಟಾಪ್ ಆದಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಕರಳುಗಳು ಏನು ಹೊರಗಡೆ ಬಂದಿದೆಯಲ್ಲ ಅದು ಗ್ಯಾಂಗ್ರೀನ್ ಆಗ್ತದೆ. ಇನ್ನು ಈ ಗ್ಯಾಂಗ್ರೀನ್ ಆದಮೇಲೆ ಈ ಗ್ಯಾಂಗ್ರೀನಿಂದ ಹಲವಾರು ವಿಷ ಪದಾರ್ಥಗಳು ಬರ್ತದೆ. ಈ ವಿಷ ಪದಾರ್ಥಗಳು ಯಾವಾಗ ರಕ್ತಕ್ಕೆ ಹೋಗಿ ಸೇರಿಕೊಳ್ತದೋ ಇದು ನಮ್ಮ ಜೀವಕ್ಕೆ ಅಪಾಯ ಆಗುವಂಥ ತೊಂದರೆ ಇರ್ತದೆ, ಹಾಗೂ ಸಾವನ್ನು ತಂದು ಕೊಡುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇಂಥ ಒಂದು ಕಂಡೀಷನ್ ಬಂದಾಗ ನಾವು ವಿದಿನ್ 6 hours 6 ಗಂಟೆ ಒಳಗೆ ಅಥವಾ ಇನ್ನೂ ಬೇಗನೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಜೀವಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹರ್ನಿಯಾ ಚಿಕಿತ್ಸೆ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗ್ಬೋದು ಅನ್ನೋಂಥದ್ದು ಡಾಕ್ಟರ್? ಹೌದು, ಈಗ ನಾನು ಆಲ್ರೆಡಿ ಮೊದಲನೇ ಹಂತದಲ್ಲಿರುವಂಥ ಹರ್ನಿಯಾ ಅಂದರೆ ಚಿಕ್ಕ ಹರ್ನಿಯಾ ಅದರಷ್ಟಕ್ಕೆ ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ. ಇಂಥ ಹರ್ನಿಯಾ ಇದ್ದಾಗ ನೀವು ವೈದ್ಯರ ಹತ್ರ ಬಂದರೆ ನಾವು ಅದನ್ನು ನೋಡಿ ಅವರಿಗೆ ಎಲ್ಲ ರಕ್ತ ಪರೀಕ್ಷೆಯನ್ನೆಲ್ಲ ಮಾಡಿ ಬೇರೆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇವಾಗ ಅವರಿಗೆ ಮಾಡಿರುವಂಥ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಏರುಪೇರುಗಳಿದ್ದರೂ ನಾವು ಅದನ್ನು ಸರಿ ಮಾಡಿ, ಬೇರೆ ಯಾವುದೇ ಟೆಸ್ಟ್ಗಳಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅದನ್ನು ಸರಿ ಮಾಡಿ ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಇದರಿಂದ ಅವರಿಗೆ ಚಿಕಿತ್ಸೆ ತುಂಬ ಚೆನ್ನಾಗೇ ಆಗ್ತದೆ. ಮುಂದೆ ಹರ್ನಿಯಾ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಇದೆಲ್ಲ ಇದರಲ್ಲಿ ಇರುವಂಥ ಒಂದು ಲಾಭಗಳು. ಒಂದು ವೇಳೆ ಅದನ್ನು ದೀರ್ಘಕಾಲ ಹಾಗೆ ಬಿಟ್ಟರೆ, ಎಮರ್ಜೆನ್ಸಿ ತುರ್ತು ಸಮಯದಲ್ಲಿ ಬಂದರೆ, ಅಂದರೆ ಆಬ್ಸ್ಟ್ರಕ್ಟೆಡ್ ಹರ್ನಿಯಾ, ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಆಗಿ ಬಂದರೆ ನಾವು ಆಗ ರಕ್ತ ಪರೀಕ್ಷೆಯಲ್ಲಿ ಅಥವಾ ಬೇರೆ ಯಾವುದೇ ಪರೀಕ್ಷೆಗಳಲ್ಲೂ ಏರುಪೇರಿದ್ರೂ ನಾವು ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಇಲ್ಲಾಂದರೆ ಜೀವಕ್ಕೆ ಅಪಾಯ ಇದೆ. ಒಂದನೇದು. ಇನ್ನೊಂದಂದರೆ ಈಗ ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಹೇಳಿದೆ, ಅದರಲ್ಲಿ ಕರಳುಗಳು ಗ್ಯಾಂಗ್ರೀನ್ ಆಗ್ತವೆ. ಗ್ಯಾಂಗ್ರೀನ್ ಆದಾಗ ಏನಾಗ್ತದೆ, ನಾವು ಅಷ್ಟು ಗ್ಯಾಂಗ್ರೀನ್ ಆದಂಥ ಕರಳುಗಳನ್ನು ಕಟ್ ಮಾಡಿ ಉಳಿದ ಕರಳನ್ನು ಹತ್ತಿರ ತಂದು ಜೋಡಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಶಸ್ತ್ರಚಿಕಿತ್ಸೆ ಮಾಡಿದಾಗ ನಾವು ಯಾವುದೇ ಒಂದು ಮೆಶ್ ಅನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಓಕೆ, ಈ ಮೆಶ್ ಯಾವಾಗ ನಾವು ಹಾಕೋದಿಲ್ವೋ, ಈ ಜಾಲಿ ಅಥವಾ ಮೆಶ್ ಅಂತ ಏನು ಹೇಳ್ತೇವಲ್ಲ, ಇದು ಹಾಕೋದಿಲ್ವೋ ಗಾಯ ಗಟ್ಟಿ ಆಗೋದಿಲ್ಲ, ಹಾಗೂ ವಾಪಸ್ಸು ಹರ್ನಿಯಾ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ, ರಿಕರೆನ್ಸ್ ತುಂಬ ಜಾಸ್ತಿ ಇರ್ತದೆ. ಆದ ಕಾರಣ ಇದೆಲ್ಲ ನಾವು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾಡುವಾಗ ಇರುವಂಥ ತೊಂದರೆಗಳು ಅಂತ ಹೇಳಿದರೆ ಜೀವಕ್ಕೆ ಅಪಾಯ ಇರ್ತದೆ, ವಾಪಸ್ ಹರ್ನಿಯಾ ಆಗುವ ಸಾಧ್ಯತೆ ಇರ್ತದೆ. ಇವೆಲ್ಲ ತುಂಬ ತೊಂದರೆ ಇರ್ತದೆ ಎಮರ್ಜೆನ್ಸಿ. ಹಾಗಾದರೆ ಒಂದ್ಸಲ ಹರ್ನಿಯಾ ಸರ್ಜರಿ ಆದ ನಂತರ ಮತ್ತೆ ಬರುವಂತಹ ರಿಪೀಟ್ ಚಾನ್ಸಸ್ ಇರುತ್ತೆ ಹಾಗಾದರೆ? ಡೆಫಿನೆಟ್ಲಿ ಒಂದ್ಸಲಿ ಹರ್ನಿಯಾ ಆದಾಗ ವಾಪಸ್ ಬರುವಂಥ ಸಾಧ್ಯತೆ ಎಲ್ಲನೂ ಇರುತ್ತೆ. ಒಂದು ವೇಳೆ ಅದೇ ಈ ಥರ ಒಂದು ತುರ್ತು ಚಿಕಿತ್ಸೆ ತಗೊಂಡ್ರೆ ಅದರಲ್ಲಿ ಕರೆಕ್ಟಾಗಿ ಎಲ್ಲ ಸರಿ ಮಾಡಿ ಎಲ್ಲ ರಕ್ತ ಪರೀಕ್ಷೆಯನ್ನು ಕರೆಕ್ಟಾಗಿ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಒಂದು ಬರುತ್ತೆ, ಸೋಂಕು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ವಾಪಸ್ಸು ರಿಕರೆನ್ಸ್ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಇನ್ನೂ ಹೇಳಿದಾಗೆ ಶಸ್ತ್ರಚಿಕಿತ್ಸೆ ನಂತರ ಸರಿಯಾಗಿ ಏನಾದರೂ ನಿರ್ಲಕ್ಷ್ಯ ಮಾಡಿಕೊಂಡ್ರೆ, ಜಾಸ್ತಿ ಭಾರ ಎತ್ತಿದ್ರೆ ಅದರಿಂದ ವಾಪಸ್ಸು ಬರುವಂಥ ಸಾಧ್ಯತೆ ಇದ್ದೇ ಇರ್ತದೆ. ಎಸ್ ಡಾಕ್ಟರ್, ಹಾಗಾದರೆ ಹರ್ನಿಯಾ ಸರ್ಜರಿ ಆದ ನಂತರ ಬಾರದೇ ಇರೋದಕ್ಕೆ ಏನಾದರೂ ಮುಂಜಾಗ್ರತೆ ಕ್ರಮಗಳಿದೆಯಾ, ಹೇಗೆ? ಹೌದು, ಈಗಾಗಲೇ ಹೇಳಿರುವ ಹಾಗೆ ಮುಂಜಾಗ್ರತೆ ಅಂದರೆ ಯಾವುದೇ ಭಾರ ಎತ್ತಬಾರ್ದು. ಒಂದು ಕಡಿಮೆಯಲ್ಲಿ 2 ರಿಂದ 3 ತಿಂಗಳಿನವರೆಗೆ ಯಾವುದೇ ಥರದ ಭಾರ ಎತ್ತಬಾರ್ದು. ಯಾವುದೇ ಥರದ ಹೊಟ್ಟೆಗೆ ಒತ್ತಡ ಬೀಳುವಾಗೆ ಮಾಡಬಾರ್ದು. ಇನ್ನೊಂದು ಒತ್ತಡ ಬೀಳೋದಂದರೆ ಏನಾದರೂ ದೀರ್ಘಕಾಲದ ಕೆಮ್ಮು ಇದ್ದರೆ ಅಥವಾ ಮಲಬದ್ಧತೆ ಇದ್ದರೆ ಅದನ್ನು ಆಗಲೇ ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕು. ಮಲಬದ್ಧತೆ ಇದ್ದರೆ
ಅವರು ಜಾಸ್ತಿ ಆಹಾರ ಇದು ಫ್ರೂಟ್ಸು ವೆಜಿಟೇಬಲ್ಸ್ ಇದನ್ನೆಲ್ಲ ಜಾಸ್ತಿ ತಗೊಳ್ಬೇಕು. ಮತ್ತು ಏನಾದ್ರು ಮೂತ್ರದ ತೊಂದರೆ ಬಂದರೆ, ಮೂತ್ರದಲ್ಲಿ ಒತ್ತಡ ಬಂದರೆ ಅದಕ್ಕೆ ಆವಾಗಲೇ ಚಿಕಿತ್ಸೆ ತಗೊಳ್ಬೇಕಾಗ್ತದೆ. ಇನ್ನು ಇಂಥ ಶಸ್ತ್ರಚಿಕಿತ್ಸೆ ಆದ ಮೇಲೆ ಮಲಗಿ ಏಳುವಾಗ ಸೀದಾ ಏಳಬಾರ್ದು, ಒಂದು ಸೈಡಿಗೆ ಟರ್ನ್ ಆಗಿ ಏಳಬೇಕು. ಆಗ ಹೊಟ್ಟೆ ಮೇಲೆ ಒತ್ತಡ ಕಮ್ಮಿ ಬೀಳ್ತದೆ. ಇದರಿಂದ ವಾಪಸ್ ಹರ್ನಿಯಾ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಸರ್ಜರಿ ಆದ ನಂತರ ಯಾವ ರೀತಿಯಲ್ಲಿ ತಡೆಗಟ್ಬೋದು ಅಂತ ಹೇಳಿದ್ರಿ. ಸೊ ಹರ್ನಿಯಾ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ತಡೆಗಟ್ಬೋದು ಹಾಗಾದ್ರೆ ಅಂತ ನೋಡಿ. ಇವಾಗ ಕಂಜನೈಟಲ್ ಹರ್ನಿಯಾ ಅಂತ ನಾನು ಇವಾಗಲೇ ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಇದು ಹುಟ್ಟುವಾಗ ನಮ್ಮ ಶರೀರದಲ್ಲಿ ಕೆಲವು ಕಡೆ ದುರ್ಬಲತೆಗಳು ಇರುತ್ತವೆ. ಇದು ಅದರಷ್ಟಕ್ಕೆ ಮುಚ್ಚಿ ಹೋಗಬೇಕು. ಇದು ನಮ್ಮ ಕೈಯಲ್ಲಿ ಇಲ್ಲ. ಕೆಲವೊಮ್ಮೆ ಮುಚ್ಚಿಕೊಳ್ತದೆ, ಕೆಲವೊಮ್ಮೆ ಹಾಗೆ ಓಪನ್ ಇರ್ತದೆ. ಒಂದು ವೇಳೆ ಓಪನ್ ಇದ್ದರೆ ಅದರಿಂದ ಹರ್ನಿಯಾ ಆಗುವಂಥ ಸಾಧ್ಯತೆ ಇರ್ತದೆ. ಇದನ್ನು ನಾವು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬರದೇ ಇರಲಿಕ್ಕೆ ಈಗಾಗಲೇ ಹೇಳಿರುವಂಥ ಬೇರೆ ಬೇರೆ ಕಾರಣಗಳು, ಅಂದರೆ ಕೆಮ್ಮು ಬಂದಾಗ ಅದಕ್ಕೆ ಇಮಿಡಿಯೇಟಾಗಿ ಚಿಕಿತ್ಸೆ ತಗೊಳ್ಬೇಕು. ಮಲಬದ್ಧತೆ ಆಗದಾಗೆ ಇಮಿಡಿಯೇಟಾಗಿ ಚಿಕಿತ್ಸೆ ತಗೊಳ್ಬೇಕು. ರೆಗ್ಯುಲರ್ ಆಗಿ ವ್ಯಾಯಾಮವನ್ನು ಮಾಡ್ತಾ ಇರಬೇಕು. ಆವಾಗ ನಮಗೆ ಯಾವುದೇ ಮಲಬದ್ಧತೆ ಆಗಲಿ, ನಮ್ಮ ಶರೀರ ಯಾವಾಗಲೂ ಫಿಟ್ ಆಗಿರ್ತದೆ. ಅದರಿಂದ ವಾಪಸ್ ಹರ್ನಿಯಾ ಬರುವಂಥ ಸಾಧ್ಯತೆ ಇರುವುದಿಲ್ಲ. ಇವೆಲ್ಲ ಬೇಕಾಗಿರುವಂಥ ಇದು. ಎಸ್ ಡಾಕ್ಟರ್, ಇನ್ನು ಹರ್ನಿಯಾ ತೊಂದರೆ ಒಳಪಟ್ಟವರಿಗೆ ಏನಾದರೂ ಸಲಹೆ ನೀಡ್ತೀರಾ ಹೇಗೆ ಅಂತ? ಹೌದು, ಈಗ ಹರ್ನಿಯಾ ಯಾರಿಗಾದರೂ ಇದ್ದರೆ ನೀವು ಅದು ಮೊದಲನೇ ಹಂತ, ಅಂದರೆ ತುಂಬ ಚಿಕ್ಕದಾಗಿರುವಾಗಲೇ ನೀವು ವೈದ್ಯರನ್ನು ಬಂದು ಸಲಹೆ ತಗೊಳ್ಳಿ, ವೈದ್ಯರನ್ನು ತೋರಿಸಿ ಅದಕ್ಕೆ ಮೊದಲನೇ ಹಂತದಲ್ಲೇ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಿ. ಅದನ್ನು ದೀರ್ಘಕಾಲ ಹಾಗೇ ಬಿಟ್ಟರೆ ಅದರಿಂದ ನಿಮಗೆ ಏನಾದರೂ ತೊಂದರೆ ಬಂದೇ ಬರುತ್ತೆ. ದೀರ್ಘಕಾಲದ ನಂತರ ಏನಾದರೂ ತೊಂದರೆ ಆದರೆ ಅದರಿಂದ ಜೀವಕ್ಕೂ ಅಪಾಯ ಇದೆ. ಆಗುವ ಶಸ್ತ್ರಚಿಕಿತ್ಸೆಯಿಂದ ವಾಪಸ್ಸು ಹರ್ನಿಯಾ ಬರುವಂಥ ಸಾಧ್ಯತೆ ಇದೆ. ಆದ ಕಾರಣ ನಾನು ಏನು ಹೇಳ್ತೇನೆ ಅಂದರೆ, ಹರ್ನಿಯಾ ಬಂದಾಗ ಅದು ಮೊದಲನೇ ಹಂತದಲ್ಲಿ ತುಂಬ ಚಿಕ್ಕದಿರುವಾಗ ನೀವು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದೇ ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ಇನ್ನು ಹರ್ನಿಯಾ ಸರ್ಜರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಫೆಸಿಲಿಟಿ ಇದೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಈಗಾಗಲೇ ನಾನು ಹೇಳಿರುವಂಥ ಎಲ್ಲ ಒಂದು ಚಿಕಿತ್ಸೆ, ಹರ್ನಿಯಾಕ್ಕೆ ಏನೇನು ಚಿಕಿತ್ಸೆ ಇದೆ ಅದೆಲ್ಲನೂ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಓಪನ್ ಸರ್ಜರಿನೂ ಮಾಡ್ತಾರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೂ ಮಾಡ್ತಾರೆ. ಇನ್ನು ನಿಮಗೆ ಓಪನ್ ಬೇಕಾ ಲ್ಯಾಪ್ರೋಸ್ಕೋಪಿಕ್ ಬೇಕಾ ಇದೆಲ್ಲ ನೀವು ಬಂದು ವೈದ್ಯರನ್ನು ತೋರಿಸಿ ಅದಾದಮೇಲೆ ವೈದ್ಯರೇ ಡಿಸಿಷನ್ ತಗೊಳ್ಬೋದು. ಸೊ ಕೆಲವೊಂದು ಕಂಡೀಷನ್ಗಳಿಗೆ, ಕೆಲವೊಂದು ಹರ್ನಿಯಾ ತೊಂದರೆಗಳಿಗೆ ಲ್ಯಾಪ್ರೋಸ್ಕೋಪಿ ಚೆನ್ನಾಗಿರುತ್ತೆ, ಕೆಲವೊಂದು ಹರ್ನಿಯಾಗಳಿಗೆ ಓಪನ್ ಸರ್ಜರಿನೇ ಬೆಟರ್ ಆಗಿರ್ತದೆ. ಸೊ ಆದ ಕಾರಣ ಅದು ಯಾವುದು ಮಾಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ವೈದ್ಯರಿಗೆ ಬಿಟ್ಟು ಬಿಡುವುದು ಒಳ್ಳೆಯದು. ಉಳಿದದೆಲ್ಲನೂ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಇದೆ. ಓಕೆ, ಹರ್ನಿಯಾ ಸರ್ಜರಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಆ ಒಂದು ಆಸ್ಪತ್ರೆಯಲ್ಲಿ ಅನ್ನುವಂಥದ್ದು ಡಾಕ್ಟರ್? ಸಾಧಾರಣವಾಗಿ ಹರ್ನಿಯಾ ಓಪನ್ ಸರ್ಜರಿ ಆಗಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಲಿ 99% ಅದರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ, ವಾಪಸ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ. ಇನ್ನು 1% ರಿಕರೆನ್ಸ್ ಚಾನ್ಸಸ್ ಕೆಲವೊಮ್ಮೆ ನಮ್ಮ ನಿರ್ಲಕ್ಷ್ಯದಿಂದ ಆಗಿರ್ಬೋದು, ಇರುವಂಥ ಬೇರೆ ತೊಂದರೆಗಳಿಂದ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಮಾಡಿದಾಗ ಬರುವಂಥದ್ದು ಆಗಿರ್ಬೋದು. ಅದು ಬಿಟ್ಟರೆ ನಾನು ಹೇಳೋದೇನು ಅಂದರೆ 99% ನಾವು 100ರಲ್ಲಿ 99 ಜನರಿಗೆ ಮಾಡಿದ್ರಲ್ಲಿ ಯಾವುದೇ ಥರದ ತೊಂದರೆ ಇರೋದಿಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ, ಪ್ರಾಣಕ್ಕೆ ಕೂಡ ಏನು ಹಾನಿ ಆಗೋದಿಲ್ಲ. ಎಸ್ ಡಾಕ್ಟರ್, ಕೊನೆಯದಾಗಿ ಈ ಒಂದು ಹರ್ನಿಯಾ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅನ್ನುವಂಥದ್ದು ವೀಕ್ಷಕರಿಗೆ? ಅದೇ ಹರ್ನಿಯಾ, ಎಷ್ಟೋ ಜನರಿಗೆ ಭಯ ಕೂಡ ಇರುತ್ತೆ ಸರ್ಜರಿ ಅಂದ್ರೆ ಹೇಗೋ ಏನು ಅಂತ. ಈ ಹರ್ನಿಯಾ ಸರ್ಜರಿ ಅಂತ ಹೇಳುವಂಥದ್ದು ದೊಡ್ಡ ಮೇಜರ್ ಸರ್ಜರಿ ಅಲ್ಲ, ಮೇಜರ್ ಶಸ್ತ್ರಚಿಕಿತ್ಸೆ ಅಲ್ಲ. ನಾವು ರೆಗ್ಯುಲರ್ ಆಗಿ ದಿನಾಲು ಪ್ರತಿ ಆಪರೇಷನ್ ಡೇಯಲ್ಲಿ ನಾವು ಈ ಹರ್ನಿಯಾ ಆಪರೇಷನ್ ಅನ್ನು ಮಾಡ್ತೇವೆ. ಸೊ ಇದನ್ನು ಯಾರು ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ಅದರಲ್ಲೂ ನೀವು ಮೊದಲ ಹಂತದಲ್ಲಿ ಬಂದು ಚಿಕ್ಕದಿರುವಾಗ ಮಾಡಿಸಿಕೊಂಡ್ರೆ ಇದು ತುಂಬ ಸೇಫ್ ಸರ್ಜರಿ. ನೀವು ಶಸ್ತ್ರಚಿಕಿತ್ಸೆ ಆಗಿ 1 ಅಥವಾ 2 ದಿನದಲ್ಲೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು, ಹಾಗೂ ಯಾವುದೇ ತೊಂದರೆ ಇರುವುದಿಲ್ಲ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಹರ್ನಿಯಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹಾಗೆಯೇ ಆ ಒಂದು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳಿವೆ, ಏನೆಲ್ಲ ಲಕ್ಷಣಗಳಿವೆ ಎಲ್ಲದನ್ನ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹರ್ನಿಯಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಹಾಗೆಯೇ ಹರ್ನಿಯಾ ಸರ್ಜರಿ ಹೇಗಿದೆ, ಇದರ ಲಕ್ಷಣಗಳೇನು, ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ನೀವು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.